ವಿರಾಮದ ನಂತರ ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ಒಂದು ಚಿಕನ್ ನಮ್ಮದು ಸ್ಪೆಷಲ್ ಗ್ರೇವಿ ರೆಡಿ ಆಗಿದೆ. ಇನ್ನೊಂದು ಸೋಯಾಬೀನ್ ಸುಕ್ಕ. ಸೋಯಾಬೀನ್ ಬಟಾಟ. ಓಕೆ, ಅದಕ್ಕೆ ಆಲೂಗಡ್ಡೆ ಕೂಡ ಆಲೂಗಡ್ಡೆ. ಓಕೆ, ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು? ಮೊದಲಿಗೆ ನಾವು ಕಡಾಯಿ ಇಡೋಣ. ಗ್ಯಾಸ್ ಆನ್ ಮಾಡಬೇಕಾ? ಎಸ್. ಆಮೇಲೆ ನೆಕ್ಸ್ಟ್ ಎಣ್ಣೆ ಹಾಕೋಣ. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ವಿಟಮಿನ್ A, D and E ಎನ್ರಿಚ್ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಈಗ ನಾವು ಸೋಯಾಬೀನ್ ಬಟಾಟ ತಗೊಳ್ಳೋಣ. ಓಕೆ, ಸ್ವಲ್ಪ ಬ್ರೌನ್ ಕಲರ್ ಮೇ ಫ್ರೈ ಮಾಡಬೇಕು. ಓಕೆ, ಸೊ ಇದನ್ನು ನೀವು ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ದೀರಾ? ಅಂದರೆ ಸೋಯಾಬೀನನ್ನು ಅದನ್ನು ನಾವು ನೆನೆಯಲ್ಲಿ ಇಡಬೇಕು ಒಂದು ಅರ್ಧ ಗಂಟೆ. ಓಕೆ, ಆಮೇಲೆ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ. ಓಕೆ, ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ಪೊಟ್ಯಾಟೊ ಎರಡು ಕೂಡ, ಆಲೂಗಡ್ಡೆ ಪ್ಲಸ್ ಸೋಯಾಬೀನ್ ಎರಡನ್ನು ಕೂಡ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಫಸ್ಟ್ ಇಟ್ಟಿದ್ದೀರಾ? ಎಸ್, ಸ್ವಲ್ಪ ಫಸ್ಟ್. ಸೊ ನಾನ್ ವೆಜ್ ಪ್ರಿಯರಿಗೆ ಇದು ನಮ್ಮದು ಚಿಕನ್ ಸ್ಪೆಷಲ್ ಗ್ರೇವಿ. ಸೊ ವೆಜಿಟೇರಿಯನ್ ಅವರಿಗೆ ಇದು ಸೋಯಾಬೀನ್ ಸುಕ್ಕ ಪರೋಟ. ಸೋಯಾಬೀನ್ ಪರೋಟ ವಿತ್ ಪರೋಟ. ಓಕೆ, ನೈಸ್. ಇದಕ್ಕೆ ನಾವು ತೆಂಗಿನಕಾಯಿ ಹಾಕ್ತೀವಿ. ಸೊ ಇದಕ್ಕೆ ನೀವು ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದು ಮಂಗಳೂರು ಡಿಶ್ ಆಯಿತು. ಹೌದು, ಬಾಂಬೆ. ಸೊ ಇದು ಬಾಂಬೆದ ಮಂಗಳೂರಿದ ಹಾಗಾದ್ರೆ? ಇದು ಅಂದರೆ ನಾನು ಸೋಯಾಬೀನ್ ತಿನ್ನಲಿಕ್ಕೆ ಶುರು ಮಾಡಿದ್ದೆ ಬಾಂಬೆಯಲ್ಲಿ. ಓಕೆ, ಅಲ್ಲಿ ಈ ಥರನೇ ಮಾಡೋದು, ಚಪಾತಿ ಪರೋಟದ ಒಟ್ಟಿಗೆ. ಆದರೆ ನೀವು ತೆಂಗಿನ ತುರಿ ಆ್ಯಡ್ ಮಾಡಿ? ಹೌದೌದು, ಮಾಡದಿದ್ರು ಅಂದರೆ ಇಲ್ಲಿ ಆ್ಯಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಬ್ರೌನ್ ಕಲರ್ ಆಗುವ ತನಕ ಸ್ವಲ್ಪ ಫ್ರೈ ಮಾಡಬೇಕು. ತೆಗಿಯೋಣ ನಾವು ಇದನ್ನು. ಸೊ ಇದನ್ನು ತೆಗಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾ ಗ್ಯಾಸ್? ಹೌದು, ಇಟ್ಕೊಳ್ಳಿ. ನಾವು ಹಾಕೊಳ್ಳಿ. ಅಲ್ಲ, ಈಗೇನೆ ಅದರ ಎಣ್ಣೆ ಅದರಲ್ಲೇ ಇಡಬೇಕಾ? ಕೈ ಹುಷಾರು. ಓಕೆ, ಈಗ ಇದಕ್ಕೆ ಸಾಸಿವೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾ? ಈಗ ನಾವು ಇದಕ್ಕೆ ಹಾಕೋಣ ಕಂದ. ಓಕೆ, ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಕಂದು ಬಣ್ಣದೊಳಗೆ ಫ್ರೈ ಮಾಡ್ಕೊಂಡು. ಸೊ ಇದಕ್ಕೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ತಗೊಂಡ್ರೆ ಆಯಿತು. ಈಗ ಟೊಮೆಟೊ ಹಾಕೋಣ. ಎಸ್, ಹಾಕೊಳ್ಳಿ. ಈಗ ನಾವು ಇದಕ್ಕೆ ಮಸಾಲ ಹಾಕೋಣ. ಓಕೆ, ಫಸ್ಟಿಗೆ ಸ್ವಲ್ಪ ಅದ್ರಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಧನಿಯಾ ಪೇಸ್ಟ್. ಓಕೆ, ಆಮೇಲೆ ಸ್ವಲ್ಪ ಟೊಮೆಟೊ ಕಾಂದ ಗ್ರೇವಿ. एकदम ಮಿಕ್ಸ್ ಅನ್ನೋದು ಬಾದ್ಮೆ ನಾವು ಇದಕ್ಕೆ ಎಲ್ಲ ಮಸಾಲ ಹಾಕಬೇಕೀಗ. ಓಕೆ, ಸ್ವಲ್ಪ ಉಪ್ಪು, ಆಮೇಲೆ ಧನಿಯಾ, ಆಮೇಲೆ ಮಿರ್ಚಿ ಪೌಡರ್, ಹಳದಿ, ಆಮೇಲೆ ಸ್ವಲ್ಪ ಇವಾಗ ಕೊತ್ತಂಬರಿ ಮತ್ತೆ ಪುದೀನಾ ಪೇಸ್ಟ್ ಮಾಡಿದ್ರಲ್ಲ, ಸೊ ಅದಕ್ಕೆ ನೀವು ಗ್ರೀನ್ ಚಿಲ್ಲಿ ಏನಾದರೂ ಆ್ಯಡ್ ಮಾಡಿದ್ದೀರಾ? ಇಲ್ಲ, ಏನಿಲ್ಲ. ಇದು ರೆಡ್ ಚಿಲ್ಲಿ ಪೌಡರ್ ಹಾಕಿ. ಓಕೆ, ಸ್ಪೈಸಿನೆಸ್ ಅಂದ್ರೆ ಜಾಸ್ತಿ ಆದ್ರೆ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸ್ಪೈಸಿ ಇರೋದೇ ಇಲ್ಲ ಅದರಲ್ಲಿ. ಸೊ ಇದು ರೆಡ್ ಚಿಲ್ಲಿ ಪೌಡರ್. ಹೌದು. ಇದು ಸ್ವಲ್ಪ ಗರಂ ಮಸಾಲ ಹಾಕೋಣ. ಓಕೆ, ಮಾಡಿ ಸ್ಮೆಲ್ಲಿಗೆ. ಸ್ವಲ್ಪ ಬ್ಲ್ಯಾಕ್ ಪೇಪರ್. ಆಯ್ತು. ನೀರೇನಾದರೂ ಹಾಕ್ಕೊಳ್ಬೇಕಾ? ಸ್ವಲ್ಪ ಒಂದು ಅರ್ಧ ಗ್ಲಾಸ್ ತಗೊಂಡ್ಬನ್ನಿ. ಹಾಕಿ. ಸಾಕಾ? ಸಾಕು. ಈಗ ನಾವು ಅದನ್ನು ಹಾಕೋಣ. ಓಕೆ,
ಸೋಯಾ ಆಲ್ಮೋಸ್ಟ್ ಬೆಂದಿರುತ್ತೆ ಅಂದರೆ ಫ್ರೈ ಹೌದು. ಮಾಡುವಾಗ ಕೂಡ ಸ್ವಲ್ಪ ಹೌದು ಹಾಂ ಬ್ರೌನ್ ಕಲರ್ ಆಗಿದೆ. ಆಗಿರುತ್ತೆ. ಮಸಾಲೆ ಸ್ವಲ್ಪ ಸ್ಲೋ ಮಾಡಿ ನೀವು. ಇದಕ್ಕೆ ಡಕ್ಕನ್ ಇಡೋಣ. ಓಕೆ. ಇದನ್ನೆಲ್ಲ ಸೊ ಇದು ಸ್ವಲ್ಪ ಹೊತ್ತು ಬೆಂದರೆ ಆಯಿತು. ಬೆಂದೆ. ಸೊ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಿ ಮೇಡಮ್? ನಮ್ಮ ಮನೆಯಲ್ಲಿ 2 ಮಕ್ಕಳು, ಗಂಡು ಮಕ್ಕಳು, ಓಕೆ. ಆಮೇಲೆ ನಾನು. ಸೊ ಅವರಿಗೆಲ್ಲ ಇಂಥ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿ ಕೊಡ್ತೀರಾ? ಹಾಂ, Sunday special ಎಲ್ಲ? ವೆರೈಟಿ ವೈಸ್ ಮಾಡಿ ಕೊಡಲೇಬೇಕು ಅವರಿಗೆ. ಅವರಿಗೆ. ಟಿಫಿನಿಗೆಲ್ಲ ಬೇಕೇ ಬೇಕು. ಏನು ಮಾಡ್ಕೊಂಡಿದ್ದಾರೆ ಅವರು? ಅವರು ಒಬ್ಬ BCom ಆಯಿತು, ಓಕೆ. ಇನ್ನೊಬ್ಬನು MCom. MCom. ಹ್ಮ್. ನೈಸ್ ಮೇಡಮ್. ಡಕ್ಕನ್ ಓಪನ್. ಎಸ್ ಡಕ್ಕನ್. ಈಗ ಇದು ಬೆಂದಿದೆ. ಇದಕ್ಕೆ ನಾವು ಇದು ನಾರಿಯಲ್ ಸುಕ್ಕ ಉಂಟಲ್ವ, Okay. ಇದಕ್ಕೆ ಜೀರಾ, ಆಮೇಲೆ ಲಸೂನ್, ಅದು ಬೆಳ್ಳುಳ್ಳಿ, ಓಕೆ. ಅದನ್ನು ಎರಡನ್ನು ಹಾಕಿ ಗ್ರೈಂಡ್ ಮಾಡಿದ್ದು ತೆಂಗಿನಕಾಯಿಗೆ ಹಾಕಿ ಗ್ರೈಂಡ್ ಮಾಡಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ತರಿಯಾಗಿ ಇಲ್ಲ ಇಲ್ಲ ಬರಲ್ಲ. ಓಕೆ. ಅವಾಗ ಈ ತರ ಬರುತ್ತೆ. ಹೌದು. ಸುಕ್ಕಕ್ಕೆ ಬೇಕಾದಿದ್ದು. ಈಗ ನಾವು ಇದನ್ನು ಹಾಕೊಳ್ಬೇಕು. ಎಲ್ಲ ಹಾಕೋಣ. ಎಲ್ಲ ಹಾಕೊಳ್ಳಿ. ಅದೇ ಆಕ್ಚುಲಿ ನಾನು ಸೋಯಾಬೀನ್ ಸುಕ್ಕ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೌದಾ? ಟೇಸ್ಟ್ ಈ ಚಿಲ್ಲಿ ಆ ಥರ ಎಲ್ಲ ಮಾಡಿ ತಿಂದಿದ್ದೇವೆ. ಹೌದೌದು. ಸೋಯಾಬೀನ್ ಬಟಾಟ ಸುಕ್ಕ ಅಂತ ಹೇಳ್ತಾರೆ. ಇದಕ್ಕೆ ಪರೋಟದ ಒಟ್ಟಿಗೆ ಆಮೇಲೆ ಚಪಾತಿ ಹಾಗೆ ತಿನ್ಬೋದು. ಓಕೆ. ಸೊ ಡ್ರೈ ಆಯಿತು ಕಂಪ್ಲೀಟ್. ಹೌದೌದು. ನನಗೆ ನಿಮ್ದು 2 ಡಿಶ್ ಇದು ಕೂಡ ಅರೋಮ್ ಅಂದರೆ ಅದೊಂದು ಪರಿಮಳ ಉಂಟಲ್ಲ, ನಮ್ಮದು ಫುಲ್ ಕಿಚನ್ ಫುಲ್ ಇದೆ, ತುಂಬ ಅಷ್ಟು ಚಂದ ಬರ್ತಾ ಉಂಟು. ಓಕೆ ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಬೇಕು, ಅಂದರೆ ನಾವು ಅದರ ಡಿಶಲ್ಲಿ ಹಾಕೋಣಲ್ಲ. ಎಸ್ ಹಾಕೊಳ್ಳೋಣ. ಆಯ್ತು, ರೆಡಿ. ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ. ಸೊ ಹಾಗಾದರೆ ನೀವು ಸರ್ವ್ ಮಾಡ್ಕೊಳ್ಳಿ. ಓಕೆ, ನಾವು ಡಿಶ್ ಮೇಲೆ ಹಾಕೋಣ. ಸೋಯಾಬೀನ್ ಪರೋಟ ಸುಕ್ಕ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಪ್ರೀತಿಯಿಂದ ಮಾಡಿ ಕೊಟ್ಟಿದ್ದೀರಿ. ನೆಕ್ಸ್ಟ್ ಟೇಸ್ಟ್ ಮಾಡಿ ಹೇಳ್ತೇನೆ ಯಾವ ರೀತಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಸೋಯಾಬೀನ್ ಆಲೂಗಡ್ಡೆ ಸುಕ್ಕ ತುಂಬಾ ಚೆನ್ನಾಗಿದೆ. ಅರೋಮಾ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಆದರೆ ಮೊದಲಿಗೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೋಯಾ ಬಟಾಟಾ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ನೆನೆಸಿದ ಸೋಯಾ ಚಂಕ್ಸ್ ಹಾಗೂ ಆಲೂಗಡ್ಡೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾ ಸೊಪ್ಪಿನ ಪೇಸ್ಟ್, ಟೊಮ್ಯಾಟೊ ಹಾಗೂ ಈರುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ಗರಂ ಮಸಾಲಾ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಹುರಿದ ಸೋಯಾ ಹಾಗೂ ಆಲೂಗಡ್ಡೆ ಹಾಕಿ ಬೆರೆಸುತ್ತಾ ಬೇಯಿಸಿ. ಸೋಯಾ ಚಂಕ್ಸ್ ಬೆಂದ ನಂತರ ತರಿತರಿಯಾಗಿ ರುಬ್ಬಿದ ತೆಂಗಿನ ತುರಿ, ಜೀರಿಗೆ ಹಾಗೂ ಕರಿಬೇವು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಸೋಯಾ ಬಟಾಟಾ ಸುಕ್ಕ. ಓಕೆ, ಮೊದಲಿಗೆ ಒಂದು ವೆಜ್ ಇದೆ, ಇನ್ನೊಂದು ನಾನ್ ವೆಜ್ ಇದೆ. ಹಾ. ಫಸ್ಟ್ ಯಾವುದು ಟ್ರೈ ಮಾಡೋಣ? ನಾನ್ ವೆಜ್ ಮಾಡೋಣ. ನಾನ್ ವೆಜ್ ಮಾಡೋಣ. ಓಕೆ, ಹಾಗಾದರೆ ನೀವು ಟ್ರೈ ಮಾಡಿ ಮೇಡಮ್. ಟೇಸ್ಟ್ ಮಾಡಿ. ಹಾಂ. ಸೊ ಇದು ಬಟರ್ ಪಾವ್. ಪಾವ್ ಚಿಕನ್ ಪೀಸ್ ಕೂಡ ತಗೊಳ್ಳಿ. ಓಕೆ. ಇದ್ರಿಗೆ ಗ್ರೇವಿ ಟ್ರೈ ಮಾಡುವ. ಸೂಪರ್ನಾ? ಸೂಪರ್ಬ್ ಆಗಿದೆ. ತಗೊಳ್ಳಿ. ಚಿಕನ್ ಪೀಸ್ ಒಂದು ಟೇಸ್ಟ್ ಮಾಡುವ. ಇದು ಗ್ರೇವಿ ಸೂಪರ್ಬ್ ಆಗಿದೆ. ಅದು ಕೂಡ ಪಾವ್ ಜೊತೆ ತಿನ್ನಲಿಕ್ಕೆ ಇನ್ನೂ ಸೂಪರ್ಬ್ ಆಗಿರುತ್ತೆ. ಅಷ್ಟೇ. ನೆಕ್ಸ್ಟ್ ನಮ್ಮದು ಟೇಸ್ಟ್ ಮಾಡಿ ಮೇಡಮ್. ಪರೋಟ. ಪರೋಟ ನಾನು ಇದನ್ನು ಫಸ್ಟ್ ಟೇಸ್ಟ್ ಮಾಡಿ. ಚೆನ್ನಾಗಾಗಿದೆ ಅಲ್ಲ. ನೆಕ್ಸ್ಟ್ ಪರೋಟ ವಿತ್ ಸೋಯಾ ಮತ್ತು ನಮ್ಮದು ಆಲೂಗಡ್ಡೆ ಸುಕ್ಕ. ನಾನು ಆ್ಯಕ್ಚುಲಿ ಸುಕ್ಕ ಫಸ್ಟ್ ಟೈಮ್ ಟ್ರೈ ಮಾಡೋದು. ಹೇಗಿದೆ ಅಂತ ನೋಡೋ. ನೀವಂದರೆ ಎಲ್ಲ ಮಸಾಲ ಹಾಕಿದ್ದೀರಿ.
ಸೊ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತಾ ಉಂಟು. ಸೊ ಇನ್ನು ಚೆನ್ನಾಗಿ ಆಗ್ತದೆ ತಿನ್ನುವಾಗ. ಫ್ಲೇವರ್ ಪರೋಟ ಬಿಟ್ರೆ ಅನ್ನ ಅಂದ್ರೆ ಗಂಜಿ ಅನ್ನ ಜೊತೆ ಕೂಡ ಟೇಸ್ಟ್ ಮಾಡಲಿಕ್ಕೆ ಸೂಪರ್ಬ್ ಆಗಿರುತ್ತೆ. ಇದು ಕೂಡ ಹಾಗೆ ನಿಮ್ಗೆ ಸೈಡ್ ಡಿಶ್ ಆಗಿ ಅನ್ನ ಜೊತೆ ತಿನ್ಬಹುದು, ಸೂಪರ್ಬ್ ಆಗಿರುತ್ತೆ. ಸೊ ಎರಡು ಕೂಡ ಡಿಶ್ ನಂಗೆ ತುಂಬಾನೇ ಇಷ್ಟ ಆಯ್ತು. ನಮ್ದು ನಾನ್ ವೆಜಿಟೇರಿಯನ್ಗೆ ಇದಂತೂ ಸೂಪರ್ಬ್ ಡಿಶ್, ವೆಜಿಟೇರಿಯನ್ ಅವರಿಗೆ ಅದು ಸೂಪರ್ಬ್, ಎರಡು ಕೂಡ ಸೂಪರ್ಬ್. ನಿಮ್ಗೆ ಹೇಗೆ ಅನಿಸ್ತು ನಮ್ದು ಕಿಚನ್ ಅಲ್ಲಿ ಇವತ್ತು? ನನಗೆ ತುಂಬ ಖುಷಿ ಆಯಿತು. ನೀವು ಕರೆದ್ರಿ, ನಾನು ಬಂದೆ, ನನ್ನ ಡಿಶ್ ಏನಾದರೂ ಮಾಡಿಕೊಟ್ಟು ನಿಮ್ಮ ಹತ್ರ ಮಾತಾಡುವ ಒಂದು ಚಾನ್ಸ್ ಸಿಕ್ಕಿದೆ. ಓಕೆ. ಸೊ ನನಗೆ ಕೂಡ ನಿಮ್ಮ ಜೊತೆ ತುಂಬಾನೇ ಖುಷಿ ಆಯಿತು. ಎರಡು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಹೇಳಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ. ಎರಡು ಟೇಸ್ಟಿಯಾದ ರೆಸಿಪೀಸ್ ಹೇಳಿಕೊಟ್ಟ ನಿಮಗೆ ನಡೆಯಲ್ಲ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಚಿಕ್ಕ ವಾಚ್. ಓಕೆ. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಗಿಫ್ಟ್. ನಾನಾ ಮಸಾಲ ಇವರ ಕಡೆಯಿಂದ ಈ ಸಣ್ಣ ಕಾಣಿಕೆ. ಸೊ ಮನೆಯಲ್ಲಿ ನೀವು ಕುಕಿಂಗ್ ಮಾಡ್ತಾನೆ ಇರ್ತೀರಿ, ಇದರಲ್ಲಿ ತುಂಬಾ ಮಸಾಲಾಸ್ ಇದೆ, ಚಿಕನಿಗೆ ಆಗಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಇವತ್ತಿನ ಎರಡು ರೆಸಿಪೀಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಎರಡು ಕೂಡ ಸೂಪರ್ಬ್ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.